ಬೇಲೂರಲ್ಲಿ ನಿಂತುಕೊಂಡು ಎಲ್ಲಿಕ್ಕಿರುವುದು. ಕಳೆದ ಒಂದೆರಡು ತಿಂಗಳಲ್ಲಿ ಸಾಧಾರಣ ಮುಖ್ಯಮಂತ್ರಿ ಬಂದು ಇಲ್ಲಿ ಏನು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿ ಪ್ರಚೋದನೆಗೆ ಹೋಗಿದ್ದಾರೆ. ಅದರ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡುತ್ತಿರುವಂತಹ ಹಲವಾರು ಘಟನೆಗಳು, ಆ ಘಟನೆಗಳಲ್ಲೆಲ್ಲ ಕೇಸು ದಾಖಲಾದಾಗ ಸ್ಥಳೀಯ ಠಾಣೆಯಲ್ಲಿ ಜಾಮೀನು ಕೊಟ್ಟು ಆರೋಪಿಗಳನ್ನು ಪ್ರೇರಣೆ ನೀಡಿದಂತಹ ಘಟನೆಯ ಒಂದು ಮುನ್ನೋಟವಾಗಿದೆ ನಿನ್ನೆ ನಡೆದಂತಹ ಘಟನೆ. ಈ ಎಲ್ಲ ಸಣ್ಣ ಪುಟ್ಟ ಘಟನೆಗಳು ಮಾಡಿ ಒಂದು ಮುಸ್ಲಿಂ ಸಮುದಾಯದವರು ಏನು ಹೊರಗಡೆ ಬಂದು ಗಲಾಟೆ ಮಾಡಲಿ, ನಮಗೇನಾದರೂ ರಾಜಕೀಯ ಲಾಭ ಇದರಿಂದ ಸಿಗಲಿ ಅಂತ ಯಾರಾದರೂ ನೆನೆಸಿದ್ದರೆ ನಮಗೆ ಅವರಲ್ಲಿ ಹೇಳಲಿಕ್ಕಿರುವುದು, ನೀವು ಇನ್ನು ಏನು ಮಾಡಿದರು ಮುಂಚೆಲ್ಲ ಕಳೆದ ಹಲವಾರು ವರ್ಷಗಳ ಮುಂಚೆ ಏನಾದರೂ ಒಂದು ಸುರತ್ಕಲ್ಲಲ್ಲಿ ಗಲಾಟೆ ನಡೆದರೆ ಮತ್ತೊಂದು ಊರಲ್ಲಿ ಗಲಾಟೆ ಎಬ್ಬಿಸಿ ಏನಾದರೂ ಗಲಾಟೆಗಳೆಲ್ಲ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಜನರೆಲ್ಲ ಬುದ್ಧಿವಂತರಾಗಿದ್ದಾರೆ. ಒಂದು ಗಲಾಟೆ ಮಾಡಿದರೆ ಅಲ್ಲಿನ ನಾಯಕರೆಲ್ಲ ಸೇರಿ ಅದರಿಂದ ಏನು ಲಾಭ ಪಡಿಸುವಂಥ ಕೆಲಸಗಳು ಯಾರೂ ಮಾಡುತ್ತಿಲ್ಲ. ಅಲ್ಲಿಂದ ಅಲ್ಲಿಗೆ ಅದನ್ನು ಸರಿ ಮಾಡಿ ಕಾನೂನು ಮುಖಾಂತರ ಹೋರಾಡಲಿಕ್ಕೆ ಜನರು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನನಗೆ ಸರ್ಕಾರ ಕೇಳುವುದಿರೋದು, ನಿಮಗೆ ರಾಜಕೀಯ ಮಾಡಲಿಕ್ಕಿದ್ರೆ ಇಂತಹ ಬಡಪಾಯಿ ಏನು ಯಾವ ಸಂಘ ಸಂಸ್ಥೆ ಇಲ್ಲದಂಥ ಬಡಪಾಯಿ ಜೀವವನ್ನು ಬಲಿ ತೆಗೆದುಕೊಂಡು ನೀವು ಮಾಡದಿರಿ. ಮತ್ತು ಜನಗಳು ಈಗ ಎಲ್ಲರಿಗೂ ಅರ್ಥವಾಗಿದೆ, ನಿಮಗೆ ಚುನಾವಣೆಯಲ್ಲಿ ಇದರಿಂದ ಲಾಸ್ ಹೊರತು ಯಾವುದೇ ಲಾಭ ಇಲ್ಲ. ಯಾವುದೇ ಸಮುದಾಯವನ್ನು ಬೀದಿಗೆ ಬಂದು ಗಲಾಟೆ ಮಾಡಿ ನಾವು ರಾಜಕೀಯ ಲಾಭ ಗಳಿಸ್ತೇವೆ ಅಂತ ನೀವು ನೆನೆಸಿದ್ದರೆ ಇನ್ನು ನೀವು ಅದರಿಂದ ಏನು ನಿಮಗೆ ಮತ್ತು ಲಾಸ್ ಅಲ್ಲದೆ ಯಾವ ಲಾಭವೂ ನಿಮಗೆ ಸಿಗಲಿಕ್ಕಿಲ್ಲ. ಜನತೆ ಎಲ್ಲ ಅವರಿಗೆ ಅರ್ಥವಾಗಿದೆ, ನಿಮಗೆ ಇದರಲ್ಲಿ ಯಾವುದೇ ರಾಜಕೀಯ ಲಾಭ ಇಲ್ಲ. ನಾವು ಗಲಾಟೆ ಮಾಡಲು ನೀವು ಇನ್ನು ಯಾರ ಜೀವವನ್ನು ತೆಗೆದರೂ ಬೀದಿಗಿಳಿದು ಗಲಾಟೆ ಮಾಡಿ ಅದರ ಲಾಭ ನಿಮಗೆ ಸಿಗುವಂತೆ ನಾವು ಮಾಡಲಿಕ್ಕೆ ರೆಡಿಯೇ ಇಲ್ಲ. ನಾವು ಅಲ್ಲಿಂದ ಅಲ್ಲಿಗೆ ಅದನ್ನು ಮುಗಿಸಿ ನಾವು ಕಾನೂನಿನ ಮುಖಾಂತರ ಏನು ನಮಗೆ ಸಾಧ್ಯ ಉಂಟು ಅದರಿಂದ ಹೋರಾಡಿ ನಾವು ಜನ ಹಾಗೂ ಸಮುದಾಯದೊಟ್ಟಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾರೂ ಈ ಹೆಸರಲ್ಲಿ ಗಲಾಟೆ ಮಾಡದೆ, ಯಾರಿಗೂ ರಾಜಕೀಯ ಲಾಭವನ್ನು ನೀಡದೆ ಸಮುದಾಯ ಹಾಗೂ ಸಮಾಜವನ್ನು ರಕ್ಷಿಸಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ.